ಆಸನವನ್ನ ಸ್ವೀಕರಿಸಿಕೊಂಡು ಈ ಸಭಾ ಕಾರ್ಯಕಲಾಪಗಳನ್ನ ಚಂದ ಕಾಣಿಸಿಕೊಳ್ಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸೊಸೈಟಿಯು ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎಂಬ ಕಾರ್ಯಕ್ರಮವನ್ನು ಇವತ್ತು ರೈತರ ಸಮಾವೇಶದೊಂದಿಗೆ ಆಚರಣೆ ಮಾಡಬೇಕೆಂದು ನಿಶ್ಚಯಿಸಿ ಆ ಒಂದು ಸಹಕಾರಿ ಸಪ್ತಾಹದ ಮೂಲಕ 7 ದಿವಸದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜನರಿಗೆ ಬೇಕಾಗುವಂಥ ಸವಲತ್ತು ಜನೋಪಯೋಗಿ ಕಾರ್ಯದೊಂದಿಗೆ ಈ ಸಹಕಾರಿ ಸಪ್ತಾಹವು ಪ್ರತಿಯೊಂದು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವ ಜನರು ಸಹ ಭಾಗವಹಿಸಿ ಅದರ ಪ್ರಾಮುಖ್ಯತೆ ಹಾಗೂ ಈ ಒಂದು ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ದೇಶಗಳು, ಜನರು ಯಾಕೆ ಸಹಕಾರಿ ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಬೇಕು, ಈ ದೇಶವು ಸಹಕಾರಿಗಳಿಂದ ಎಷ್ಟು ಬಲಿಷ್ಠವಾಗಿ ದೇಶದ ಕಟ್ಟಲಿಕ್ಕೆ ಆಗ್ತದೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು 69ನೇ ಸಹಕಾರಿ ಸಪ್ತಾಹವನ್ನು ಪಡುಬಿದ್ರಿ ಸಹಕಾರಿ ಸಂಸ್ಥೆ ಈ ವರ್ಷದಿಂದ ಪ್ರಾರಂಭ ಮಾಡಿದೆ. ಕಾರ್ಯಕ್ರಮವು ಪಡುಬಿದ್ರಿ ಸಹಕಾರಿ ಸಂಸ್ಥೆ ಆಚರಣೆ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿಗಳಿಗೆ ಹಾಗೆ ರೈತರಿಗೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಎಷ್ಟು ಬೆಂಬಲವನ್ನು ನೀಡುತ್ತದೆ, ಹಾಗೆ ರೈತರು ಸಹ ನಮ್ಮ ಸಹಕಾರಿ ಸಂಸ್ಥೆಗೆ, ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಅಷ್ಟೇ ಬೆಂಬಲವನ್ನು ನೀಡಿ ಇಡೀ ದೇಶದಲ್ಲಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿ ದೇಶದ ಮನ್ನಣೆಯನ್ನು ಪಡೆದಂತ ಈ ಕೇಂದ್ರ ಸಹಕಾರಿ ಬ್ಯಾಂಕ್ ಅದರ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರ ಮೂಲಕವೇ ಒಂದು ಚಾಲನೆಯನ್ನು ನೀಡಬೇಕು. ಈ ಚಾಲನೆಯೊಂದಿಗೆ ಮುಂದಿನ ದಿನದಲ್ಲಿ ರೈತರಿಗೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ನಮ್ಮ ಸಹಕಾರಿ ಸಂಸ್ಥೆ ಅಷ್ಟೇ ಬೆಂಬಲದೊಂದಿಗೆ ರೈತರು ತಮ್ಮ ಕಾರ್ಯದಿಂದ ದೂರ ಹೋಗಬಾರ್ದು, ನಮ್ಮ ಕಾರ್ಯದಲ್ಲೇ ಇರಬೇಕು. ಇದರಿಂದ ನಮ್ಮ ಜನರಿಗೆ ಅನ್ನವನ್ನು ಕೊಡಲಿಕ್ಕೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ 69ನೇ ಸಹಕಾರಿ ಸಪ್ತಾಹವನ್ನು ಪಡುಬಿದ್ರಿ ಸಹಕಾರಿ ಸಂಸ್ಥೆ ಪ್ರಾರಂಭ ಮಾಡ್ತಾ ಇದೆ. ಆ ಒಂದು ಸಹಕಾರಿ ಸಪ್ತಾಹದ ಉದ್ಘಾಟನೆಯನ್ನು ಇವತ್ತು ಹಾಗೂ ರೈತರ ಸಮಾವೇಶವನ್ನು ಇವತ್ತು ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಹಾಗೂ ನವೋದಯ ಟ್ರಸ್ಟ್ನ ಮುಖ್ಯಸ್ಥರು ಎಲ್ಲ ಹಲವಾರು ಜಿಲ್ಲೆಗಳಲ್ಲಿ ಸ್ವಸಹಾಯ ಗುಂಪನ್ನು ಸ್ಥಾಪನೆ ಮಾಡಿ ದೇಶದಲ್ಲಿ ಮಹಿಳೆಯರನ್ನು ಯಾವ ರೀತಿ ಮುನ್ನಡೆಸಬೇಕು, ರೈತರು ಸಮಾಜಮುಖಿಯಾಗಿ ಯಾವ ರೀತಿ ಬರಬೇಕಂತ ತೋರಿಸಿಕೊಟ್ಟಂತ ಸಹಕಾರಿ ತುಳಿನವರಾದಂಥ ನಮ್ಮೆಲ್ಲರ ನಾಯಕರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಸಹಕಾರಿ ಸಪ್ತಾಹ ಪಡುಬಿದ್ರಿ ಸಹಕಾರಿ ಸಂಸ್ಥೆ ಮೂಲಕ ಇವತ್ತು ಪ್ರಾರಂಭಗೊಂಡ ನಂತರ 7 ದಿವಸದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಂದು ಜನರು ಸಹ ಈ ಒಂದು ಹಲವಾರು ಕಾರ್ಯಕ್ರಮ ಉಂಟು. ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸಹ ಭಾಗವಹಿಸಬೇಕು. ಹಾಗೂ ಸಹಕಾರಿ ಸಂಸ್ಥೆ ಅಂದ್ರೆ ಏನು, ಜನರು ಯಾಕೆ ಸಹಕಾರಿ ಸಂಸ್ಥೆಗೆ ಹತ್ತಿರಕ್ಕೆ ಬರ್ತಾರೆ, ಸಹಕಾರಿ ಸಂಸ್ಥೆಯಿಂದ ಏನೆಲ್ಲ ನಾವು ಮಾಡಬಹುದು ಎಂಬ ಉದ್ದೇಶ ನಮ್ಮಲ್ಲಿ ಯಾವುದುಂಟು ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಈ ಒಂದು ಸಹಕಾರಿ ರಂಗವು ನಮ್ಮ ದೇಶದ ಪ್ರಥಮ ಪ್ರಧಾನಿಯಾದಂಥ ನೆಹರು ಅವರ ದೂರದೃಷ್ಟಿಯ ಒಂದು ಯೋಜನೆ. ದೇಶವು ರೈತರಿಂದಲೇ ಸಹಕಾರಿಗಳಿಂದಲೇ ದೇಶ ಬಲಿಷ್ಠವಾಗಿ ಬೆಳೀಲಿಕ್ಕೆ ಆಗ್ತದೆ. ಸಹಕಾರಿಗಳೇ ದೇಶದ ಜನರ ಕಟ್ಟಕಡೆ ಜನರನ್ನು ಸ್ಪಂದಿಸುವಂತ ವ್ಯಕ್ತಿಗಳು ಈ ದೇಶವನ್ನು ಆಡಲಿಕ್ಕೆ ಆಗ್ತವೆಂಬ ಮನಗಂಡಂತ ನೆಹರು ಅವರು ಸಹಕಾರಿ ಸಂಸ್ಥೆಯನ್ನು ಈ ದೇಶದಲ್ಲಿ ಪ್ರಥಮ ಬಾರಿಗೆ
ಪ್ರೋತ್ಸಾಹ ಕೊಟ್ಟು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾಯಕರು. ಅವರ ದೂರದೃಷ್ಟಿಯಿಂದಾಗಿ ಇವತ್ತು ನಮಗೆ ಕಾಣ್ತಾ ಉಂಟು. ಪ್ರತಿಯೊಂದು ಸಹಕಾರಿ ಸಂಸ್ಥೆಯು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಸಹ ಮುಟ್ಟುವಂತ ಒಂದು ಸಂಸ್ಥೆ ಇದ್ರೆ ಅದು ಸಹಕಾರಿ ಸಂಸ್ಥೆ ಮಾತ್ರ. ಇದನ್ನು ನೆಹರು ಅವರು ತನ್ನ ಪ್ರಧಾನಿಯವರೇ ಆಗಲೇ ಹೇಳಿದಂತ ಮಾತು ಇವತ್ತು ನಮಗೆ ಕಣ್ಣ ಎದುರಿಗೆ ಕಾಣ್ತಾ ಉಂಟು. ಆ ದೂರದೃಷ್ಟಿಯಿಂದಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಇರುವಂತ ಕಟ್ಟ ಕಡೆಯ ಜನರು ಸಹ ಸಹಕಾರಿ ಸಂಸ್ಥೆಗೆ ಕೈ ಜೋಡಿಸಿ ಸಹಕಾರಿ ಸಂಸ್ಥೆಯಿಂದ ಪಡೆಯುವಂತ ಲಾಭವನ್ನು ಪಡಿಬೇಕು. ಹಾಗೆ ಆ ಸಂಸ್ಥೆಗೆ ನಿಮ್ಮ ಶಕ್ತಿಯೊಂದಿಗೆ ಈ ಸಹಕಾರಿ ಸಂಸ್ಥೆ ಶಕ್ತಿ ಸೇರಿದರೆ ಇಡೀ ನಮ್ಮ ದೇಶ ರಾಜ್ಯ ಉತ್ತಮ ಸ್ಥಳಕ್ಕೆ ಬರಲಿಕ್ಕೆ ಆಗ್ತದೆಂಬ ಎಂಬ ಧೋರಣೆಯಿಂದಾಗಿ ಪಡುಬಿದ್ರಿ ಸಹಕಾರಿ ಸಂಸ್ಥೆಯು ಒಂದು ಸಣ್ಣ ಮಟ್ಟದಿಂದ ನಾವು ಆಡಳಿತಕ್ಕೆ ಬರುವಾಗ ಕಡಿಮೆ ಠೇವಣಾತಿಯಲ್ಲಿ ಇದ್ದಂಥ ಸಂಸ್ಥೆ ಇವತ್ತು ಬಲಿಷ್ಠವಾಗಿ ದೊಡ್ಡ ಠೇವಣಾತಿಯೊಂದಿಗೆ ಬಲಿಷ್ಠವಾಗಿ ಬೆಳೆಯಿತು. ಇದಕ್ಕೆ ನಿಮ್ಮೆಲ್ಲ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಆಯಿತು. ಅದರೊಟ್ಟಿಗೆ ಕೇಂದ್ರ ಸಹಕಾರಿ ಬ್ಯಾಂಕ್ ಸಹ ಎಲ್ಲಿಂದ ಈಗ 5,500 ಕೋಟಿ ಡೆಪಾಸಿಟ್ವರೆಗೆ ಮೇಲೆ ಹೋದಂತ ಸಂಸ್ಥೆ ನಮ್ಮ ಬೆನ್ನ ಹಿಂದೆ ಇರುವಾಗ ನಾವು ಅವರೊಟ್ಟಿಗೆ ಸಹ ನಿಂತು ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು ಉಳಿದ ನಮ್ಮ ಎಲ್ಲ ಸಹಕಾರಿ ಸಂಸ್ಥೆಯನ್ನು ಅವರ ಎಲ್ಲರನ್ನು ಕೈ ಹಿಡಿದು ಅವರೊಟ್ಟಿಗೆ ಮುನ್ನಡೆಸುವಂತ ಒಂದು ನಾಯಕರಿರುವಾಗ ಆ ನಾಯಕರ ಪ್ರತಿಯೊಂದು ಲಾಭವನ್ನು ಪ್ರತಿಯೊಂದು ಸಹಕಾರಿಗಳು ರೈತರು ಪಡೆಯಬೇಕೆಂಬ ಉದ್ದೇಶದಿಂದ ನಾನು ಈ ಒಂದು ರೈತರ ಸಮಾವೇಶದಿಂದ ನಮಗೆ ಮುಂದಿನ ದಿನದಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಅವರ ಮೂಲಕ ನಮ್ಮ SSC ಬ್ಯಾಂಕ್ ಮೂಲಕ ರೈತರಿಗೆ ನಾವೊಂದು ಸಹಾಯಧನವನ್ನು ನೀಡ್ತೇವೆ. ಅದರೊಟ್ಟಿಗೆ ನೀವು ಸಹ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇರುವಂತ ಎಲ್ಲ ರೈತರಿಗೆ ಶಕ್ತಿಶಾಲಿಯಾಗಿ ನಿಲ್ಲಬೇಕಂತ ನಿಮ್ಮೊಟ್ಟಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಸಹಕಾರಿ ಸಂಸ್ಥೆ ಜನರ ಒಟ್ಟಿಗೆ ಯಾವಾಗ ಇರ್ತದೆ ಆಗ ನಾವು ಬೆಳೀಲಿಕ್ಕೆ ಆಗ್ತದೆ. ಜನರು ಈಗಿನ ಕೆಲವರು ನಮ್ಮ ಕೃಷಿ ಮಾಡೋದನ್ನೇ ಜನರು ದೂರ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಕೃಷಿ ಮಾಡಿದಾಗೆ ಗೊತ್ತುಂಟು. ಈಗ ನನಗೆ ಸಹ ನಾನು ಮೊನ್ನೆ ಒಂದು 100 ಮಿಕ್ಕಿ ಜನರಿಗೆ ನಾವು ಸಹಾಯಧನವನ್ನು ನೀಡಿದ್ದೇವೆ. ಈಗ ಅದು ನೀಡಿದ ನಂತರ ಈಗ ಆ ಕೃಷಿಗಳು ಕಟ್ಟಿಗೆಗೆ ಬರುವಂತ ಸಮಯದಲ್ಲಿ ಹಲವಾರು ನಮ್ಮ ಪರಿಸರದ ಕೃಷಿಕರು ಫೋನ್ ಮಾಡಿ ನನಗೆ ಹೋದ ವರ್ಷ ನಾನು ಕಟ್ಟಿಗೆಗೆ 1 ಗಂಟೆಗೆ 1,700 ರೂಪಾಯಿ ಶುಲ್ಕವನ್ನು ಕೊಡ್ತಿದ್ದೇನೆ. ಈ ಸಲ ಅದನ್ನು 2,500 ರೂಪಾಯಿ ಮಾಡಿದ್ದೇವೆ ಗಂಟೆಗೆ. ಇದನ್ನು ನಮಗೆ ಕಷ್ಟ ಆಗ್ತದೆ. ನಿಮ್ಮ ಸಹಕಾರ ಸಂಸ್ಥೆ ಬಗ್ಗೆ ನಮಗೆ ಏನಾದರೂ ನಿಮ್ಮಿಂದ ಶಕ್ತಿಯನ್ನು ನೀವು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವರ್ಷ ಹೋದಾಗೆ ಜನರಿಗೆ ಕೃಷಿಯಿಂದ ಬಹಳ ಕಷ್ಟ ಆಗದವು. ಅದಕ್ಕಾಗಿ ಕೃಷಿಕರಿಗೆ ಒಂದು ಶಕ್ತಿ ನೀಡಬೇಕು. ಕೃಷಿಕರು ಕೃಷಿಯಿಂದ ದೂರ ಹೋದರೆ ದೇಶವೇ ನಾಶ ಆಗ್ತದೆ. ಅದನ್ನು ಎಲ್ಲ ಕೃಷಿಕರು ಮನಗಾಡಬೇಕು. ಈ ಕೃಷಿ ಮಾಡಬೇಕು, ದೇಶವನ್ನು ಬೆಳಗಿಸಬೇಕಂತ ಧೋರಣೆಯಿಂದಾಗಿ ಈ ಕೃಷಿಕರ ಸಮಾವೇಶದೊಂದಿಗೆ ಈ ಒಂದು ಸಹಕಾರಿ ಸಪ್ತಾಹವನ್ನು ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಹಾಗೆ ನಾವು ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯಲ್ಲಿ ಶಿಥಿಲೀಕರಣದ ಶವಪೆಟ್ಟಿಗೆಯನ್ನು ಇಟ್ಟಿದ್ದೇವೆ. ಇದು ಏನಾದರೂ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ ಮುಂಬೈಯಿಂದ ದುಬೈಯಿಂದ ನಮ್ಮ ಜನರು ಬರುವಾಗ 1 ದಿವಸ 2 ದಿವಸ ಲೇಟ್ ಆಗ್ತದೆ. ಆಗ ಹೆಣವನ್ನು ಮನೆಯಲ್ಲಿ ಇಡುವಂತ ಒಂದು ಅದು ಶವಪೆಟ್ಟಿಗೆ, ಶಿಥಿಲೀಕರಣದ ಶವಪೆಟ್ಟಿಗೆ, ಅದನ್ನು ನಾವು ಧರ್ಮಾರ್ಥವಾಗಿ ನಮ್ಮ ಸಹಕಾರಿ ಸಂಸ್ಥೆ ಮೂಲಕ ನಿಮಗೆ ಜನರಿಗೆ ನಾವು ಕೊಡ್ತಾ ಇದ್ದೇವೆ. ನಮ್ಮ ಇಲ್ಲಿ ಯಾಕಂದ್ರೆ ನೀವು ಅದನ್ನ ಕೊಂಡೋಗಿ ನಿಮ್ಮ ಅಥವಾ ಪ್ರಯೋಜನ ಪಟ್ಟು ಹಾಗೆ ಹಿಂದೆ ತಂದು ನಮ್ಮ ಸಹಕಾರಿ ಸಂಸ್ಥೆಯನ್ನು ನೀಡಬೇಕು. ಯಾಕಂದ್ರೆ ಈಗಾಗಲೇ ನಮ್ಮ ಪರಿಸರದಲ್ಲಿ ಇಂಥ ಸಮಯ ಬಂದಾಗ ನಮ್ಮ ಜನರು ಬೇರೆ ಬೇರೆ ಶಿರುವಕ್ಕೆ ಹಳೆಯಂಗಡಿಗೆ ಕೆಲವರು ಬೇರೆ ಬೇರೆ ಕಡೆಯಿಂದ ಆ ಶಿಥಿಲೀಕರಣ ಶವಪೆಟ್ಟಿಗೆಯನ್ನು ತರ್ತಾರೆ. ಬಹಳ ಕಷ್ಟ ಆಗ್ತಾ ಉಂಟು. ಅದನ್ನು ಮನಗಂಡು ನಮ್ಮ ಸಂಸ್ಥೆಯು ಜನರಿಗೆ ಉಪಕಾರ ಆಗಬೇಕಂತ
ರೈತ ಕ್ಷೇತ್ರದ ಪರವಾಗಿ ಈ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಇವರನ್ನ ಬಹಳ ಒಂದು ಗೌರವಪೂರ್ವಕವಾಗಿ ಸನ್ಮಾನಿಸುವಂತಹ ಈ ಕಾರ್ಯಕ್ರಮ. ಸಂದರ್ಭದಲ್ಲಿ ಮಾಡಿರುತ್ತೇವೆ. ನಮ್ಮ ನೆಲ ಜಲ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತಾ ನಡೆದುಕೊಂಡು ಬರಬೇಕು ಎನ್ನುವಂತಹ ಆಶಯ ನಮ್ಮದು. ಕೃಷಿ ಭೂಮಿಯನ್ನು ಅಡಿಯಲ್ಲಿ ಬಿಡಬಾರದು, ತಪ್ಪಾಗ್ತದೆ ಅಂತ ಅಡಿಯಲ್ಲಿ ಬಿಟ್ಟವರಿಗೆ ಅವರು ಪ್ರೋತ್ಸಾಹ ಧನವನ್ನು ಕೊಟ್ಟು ಆ ಕೃಷಿ ಉಪಯೋಗವನ್ನು ಮಾಡಿಕೊಂಡು ಅದರಲ್ಲಿ ಭತ್ತ ಬೆಳೆಸುವಂಥ ಕೆಲಸವನ್ನು ಮಾಡಿಕೊಂಡು ಅವರು ಈ ಸಂಸ್ಥೆಯಿಂದ ಬಹಳಷ್ಟು ಜನರಿಗೆ ಉಪಕಾರ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಲ ಅವರು ಹೊಸ್ತು ಶುರು ಮಾಡಿದ್ದಾರೆ. ಈ ಸಹಕಾರಿ ಸಪ್ತಾಹವನ್ನು 7 ದಿವಸಗಳ ಕಾಲ ಒಂದೊಂದು ದಿವಸ ಒಬ್ಬೊಬ್ಬರು ಕರೆದು ಒಂದೊಂದು ವಿಷಯದ ಬಗ್ಗೆ ಸಪ್ತಾಹವನ್ನು ನಡೆಸಿಕೊಂಡು 7 ದಿವಸಗಳ ಕಾಲ ಮಾಡಿ 6 ದಿವಸಗಳ ಕಾಲ ಮಾಡಿ ನಾವು ಕೊಟ್ಟ 1 ಲಕ್ಷ ರೂಪಾಯಿಯನ್ನು 7ನೇ ದಿವಸ ಎಲ್ಲ ಸಿಬ್ಬಂದಿಗಳ ಮತ್ತು ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಸೇರಿಕೊಂಡು ಕುಟುಂಬ ಸಮ್ಮಿಲನವನ್ನು ಮಾಡ್ತಾರೆ. ಇದು ವಿಶಿಷ್ಟವಾದ ರೀತಿಯಲ್ಲಿ ಅಂದರೆ ನಾವು ಇಡೀ ದಿವಸ ಕೆಲಸ ಮಾಡಿ ಪಾಪ ಸಿಬ್ಬಂದಿಗಳು ಸುಸ್ತಾಗಿರ್ತಾರೆ, ಅವರಿಗೂ ಕೂಡ ಒಂದು ದಿವಸ ಎಲ್ಲ ಸೇರಿಕೊಂಡು ಕುಟುಂಬದವರ ಜೊತೆ ಅವರನ್ನು ಸೇರಿಕೊಂಡು ಒಂದು ಊಟ ಮಾಡುವಂಥ ಹೊಸ ಸಂಪ್ರದಾಯವನ್ನು ಅವರು ಈ ಕ್ಷೇತ್ರದಲ್ಲಿ ತಂದಿದ್ದಾರೆ. ಇನ್ನು ಅವ್ರು ನೋಡಿ ನಾನು ಹೇಳಿದ್ರೆ ಶವ ಎಂಥದೋ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಸುರಿಗೆ ಪಡುಬಿದ್ರಿ ಅರಕ್ಷೆ ಠಾಣೆಗೆ ದೊರೆಯುವಂತಹ ಸಂಚಾರ ನಿರ್ವಹಣೆ ಬೂತನ್ನು ಕೊಟ್ಟಿದ್ದಾರೆ. ಅಂದರೆ ಯಾರು ಸಾಯೋದು ಬೇಡ, ಆಕ್ಸಿಡೆಂಟ್ ಆಗಿ ಇಲ್ಲಿ ನಮ್ಮ ಪಡುಬಿದ್ರಿಯಲ್ಲಿ ಯಾರು ಆಕ್ಸಿಡೆಂಟ್ ಆಗೋದು ಬೇಡ, ಮೈಕ್ನಿಂದ ಪೊಲೀಸರು ಹೇಳಿ ಒಂದು ಕಡೆ ನಿಲ್ಲಿಸಿ ಮತ್ತೊಂದು ಕಡೆ ಬರಲಿ ಅನ್ನುವಂಥ ದೃಷ್ಟಿಕೋನದಿಂದ ಕೊಟ್ಟಿದ್ದಾರೆ. ಆಮೇಲೆ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶೀತಲೀಕೃತ ಶವಾಗಾರ ಉದ್ಘಾಟನೆ ವೈದ್ಯಕೀಯ ಶಿಬಿರ ಅದು ಹೇಳಿದರು ಅವರ ಮಾತಿನಲ್ಲಿ. ಅವರು ಶುರು ಮಾಡಿದರೆ ಸುಳಿನಿಂದ ಕಡೆಯವರೆಗೆ ಎಲ್ಲವನ್ನು ಅವರೇ ಹೇಳಿಬಿಡ್ತಾರೆ. ಹಾಗೆ ಅವರು ಹೇಳಿದರು, ಯಾರಾದರೂ ಮರಣಪಟ್ಟರೆ ಅವರ ಪೈಕಿ ಅವರು ದೂರದ ಊರಿನಲ್ಲಿದ್ದರೆ ಅವರು ಬರೋವರೆಗೆ ಅವರ ಶವವನ್ನು ಅದರಲ್ಲಿಟ್ಟು ಅವರ ಬಂದ ನಂತರ ಅದು ಕ್ರಿಯೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡೋದು. ಅಂದರೆ ನಾನೇನು ಹೇಳ್ತೇನೆ, ಇವರು ಹುಟ್ಟಿನಿಂದ ಚಟ್ಟದವರೆಗೆ ಅಂತ ಹೇಳ್ತೇವಲ್ಲ, ಹಾಗೆ ಎಲ್ಲ ರೀತಿಯನ್ನು ಕೆಲಸವನ್ನು ಇವರು ಮಾಡ್ತಾರೆ. ಮದುವೆಗೆ ಮಾಡಲಿಕ್ಕೆ ದುಡ್ಡು ಕೊಡ್ತಾರೆ, ಸಾಲ ಕೊಡ್ತಾರೆ. ಅವರು ಮದುವೆ ಆದಮೇಲೆ ಮಕ್ಕಳಂತೂ ಹುಡ್ತೇವೆ, ಹುಟ್ಟಿನಿಂದ ಚಟ್ಟ ಕಡೆಗೆ ಸಾಯುವಾಗ ಅವನ ಹೆಣೆ ಇಡಲಿಕ್ಕೆ ಮೃತದೇಹವನ್ನು ಇಡಲಿಕ್ಕೆ ಅವ್ರ ಸಂಬಂಧಿಕರು ಬರೋವರೆಗೆ ಅಂದರೆ ಹುಟ್ಟಿನಿಂದ ಚಟ್ಟದವರೆಗೆ ಈ ಸಂಸ್ಥೆಯಿಂದ
ಜನರಿಗೆ ಸೇವೆ ಸಿಗ್ತದೆ ಅನ್ನುವಂಥದ್ದನ್ನು ಅವರು ಮಾಡಿ ತೋರಿಸ್ತಾರೆ. ಹೀಗಾಗಿ ಅವರು ರೈತರ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಹಿಂದೆ ಅವರಿಗೆ ಹೇಳಿದ್ದಾರೆ, ಹಿಂದೆ ನಾನು ಪಲಿಮಾರು ಇವರು ನನ್ನಾಗಿ ಭಾಳ ವರ್ಷದಿಂದ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಪಲಿಮಾರ್ನಲ್ಲಿ ಒಂದು ಸಲ ಒಂದು ಹೊಸ ಕಟ್ಟಡದಲ್ಲಿ ಇವರ ಉದ್ಘಾಟನೆ ಆವಾಗ ಇದಕ್ಕೆ ಬಂಗಾರದ ಸೊಸೈಟಿ ಅಂತ ನಾನು ಹೇಳಿದ್ದೆ. ಯಾಕೆ ಹೇಳಿದರೆ ಬರೀ ಬಂಗಾರಕ್ಕೆ ಮಾತ್ರ ಸಾಲ ಕೊಡ್ತಿದ್ರು ಆವಾಗ ಆ ನಂತರ ಅವರು ಎಲ್ಲರ ವರ್ಗಕ್ಕೂ ಇವಾಗ ಎಲ್ಲ ಕಡೆ ಎಲ್ಲ ವರ್ಗಕ್ಕೂ ಸುಮಾರು 100 ಕೋಟಿಗಿಂತ ಮಿಕ್ಕಿ 125 ಕೋಟಿಯಷ್ಟು ಸಾಲವನ್ನು ನೀಡ್ತಾ ಇದ್ದಾರೆ. ಅಂದರೆ ಯಾರೇ ಬಂದರೂ ಯಾವುದೇ ಕೆಲಸಕ್ಕೆ ಹೇಳಿದರೂ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಠೇವಣಾತಿಯಲ್ಲಿ ಅವರಿಗೆ ನಾನು ಹೇಳಿದ್ದೆ, ನೀವು 100 ಕೋಟಿ ಠೇವಣಾತಿ ಮಾಡಿದರೆ ನಿಮಗೊಂದು ಗೌರವಿಸಿ ಒಂದು ನಾಣ್ಯವನ್ನು ಕೊಡ್ತೇನೆ ಹೇಳಿ ಅದನ್ನು ಅವರು ಪಡ್ಕೊಂಡು ಮೊನ್ನೆ ನಮ್ಮ ಕುಂದಾಪುರದಲ್ಲಿ ಒಂದು ಸಭೆ ಇತ್ತು. ಸಭೆಯಲ್ಲಿ ಇವರು ಇದ್ದರು. ಅವ್ರಿಗೆ ಹೇಳಿದೆ, ನೀವು ಯಾರು ಪ್ರಾಥಮಿಕ ಪತ್ತಿನ ಸಂಸ್ಥೆಯವರು ಪಡುಬಿದ್ರಿ ರೀತಿ ಥರ 100 ಕೋಟಿಯ ಠೇವಣಾತಿಯನ್ನು ಮಾಡಲಿಕ್ಕೆ ಹೋಗ್ತೀರಾ, ಅವರೆಲ್ಲರೂ ನಾನು ಪಡುಬಿದ್ರಿಗೆ ಸನ್ಮಾನ ಮಾಡಿದಾಗೆ ಮಾಡ್ತೇನೆ ಅಂತೇಳಿ. ಅಂದರೆ ಅವರಲ್ಲಿ ಹುರುಪು ಹುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗೆ ಇವರು ಮಾಡುವಂಥ ಪ್ರತಿಯೊಂದು ಕೆಲಸವು ಬಹಳ ಶಿಸ್ತುಬದ್ಧವಾಗಿ ಜನರಿಗೆ ಅದರ ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ. ಇವತ್ತು ಸಹಕಾರಿ ಸಪ್ತಾಹವನ್ನು ಆಚರಿಸುವಂಥ ಸಮಯದಲ್ಲಿ ಇವತ್ತು ಆ ಸಪ್ತಾಹದ ಒಂದು ಅಭಿಮಾನ ಗೌರವವನ್ನು ಅವರಿಗೆ ಸಲ್ಲಿಕೆ ಮಾಡುವಂಥ ಒಂದು ಕಾರ್ಯಕ್ರಮ ಆ ಸಪ್ತಾಹದಲ್ಲಿ ನಡೆದಿದೆ. ಯಾಕೆ ನಡೆದಿದೆ ಅಂತ ಹೇಳಿದರೆ, ಮುಳವಳ್ಳಿ ಶಿವರಾಯರವರು ಪ್ರಾರಂಭ ಮಾಡಿದಂಥ ಈ ಸಂಸ್ಥೆಯನ್ನು ಪ್ರತಿ ಒಂದು ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯ. ಹೆಚ್ಚು ನಿಮಿಷ ಸಹಕಾರಿ DCC ಬ್ಯಾಂಕಿನ ಕಾರ್ಯವ್ಯಾಪ್ತಿಯನ್ನು ನಾನು ಹಿಂದೆ ನೋಡಿದ್ದೇನೆ, ಅಥವಾ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳ ಕಾರ್ಯವ್ಯಾಪ್ತಿಯನ್ನು ನೋಡಿದ್ದೇವೆ, ಅಥವಾ ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಗಳ ಕಾರ್ಯವ್ಯಾಪ್ತಿಯನ್ನು ನೋಡಿದ್ದೇವೆ. ಶ್ರೀಯುತ ರಾಜೇಂದ್ರ ಕುಮಾರ್ ಅವರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇವತ್ತು ಇಡೀ ರಾಜ್ಯ ಮಟ್ಟ, ದೇಶ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಥವಾ ಪ್ರಾಥಮಿಕ ಕಟ್ಟ ಕಡೆಯವರೆಗೆ ಎಲ್ಲರನ್ನೂ ಒಟ್ಟು ಸೇರಿಸಿ ಸಹಕಾರಿಗಳನ್ನೆಲ್ಲ ಹೆಚ್ಚಿನ ಅಂಶ ಇವತ್ತು ಗೌರವಯುತವಾಗಿ ಇವತ್ತು ಕಚ್ಚೆ ಹಾಕೊಂಡು ತಿರುಗುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ರೆ, ಹೆಚ್ಚಿನ ಅಂಶ ಈ ಕಚ್ಚೆ ಹಾಕುವಂತ ಪರಿಸ್ಥಿತಿ ಇಲ್ಲ. ಈಗ ಕೊರೋನಾ ಮತ್ತು ಬೇರೆ ಬೇರೆ ರೀತಿಯ ವಾತಾವರಣದಿಂದಾಗಿ ಧೈರ್ಯವಾಗಿ ಕಚ್ಚೆ ಹಾಕೊಂಡು ತಿರುಗುವಂತ ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಇವತ್ತು ಸ್ವಾಭಿಮಾನದಿಂದ ಸಹಕಾರಿಗಳೆಲ್ಲ ತಲೆ ಎತ್ತಿ ನಡೆಯುವಂತ ಒಂದು ಕೆಲಸ ಕಾರ್ಯಕ್ಕೆ ರಾಜೇಂದ್ರ ಕುಮಾರ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಇತಿಹಾಸದ ದಾಖಲೆಯಲ್ಲಿ ಸೇರುವಂತಹ ಕಾರ್ಯಕ್ರಮವನ್ನು ಇವತ್ತು ಸುಧೀರ್ ಕುಮಾರ್ ಮತ್ತೆ ಅವರ ತಂಡದವರು ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ್ದಕ್ಕಾಗಿ ನಾನು ಒಬ್ಬ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ನೆಲೆಯಲ್ಲಿ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದ್ರೆ ಸಹಕಾರಿ ಬ್ಯಾಂಕಿನಲ್ಲಿ ಕಳೆದ ಅನೇಕ ವರ್ಷಗಳಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಸ್ಥಳೀಯ ಜಿಲ್ಲಾ ಸಹಕಾರಿ ಯೂನಿಯನ್ ಜೊತೆಗೂಡಿ ಅಥವಾ ಪ್ರತ್ಯೇಕವಾಗಿ ನಿರಂತರವಾಗಿ ಮಾಡ್ತಾ ಇತ್ತು. ಆದರೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಯೂನಿಯನ್ ಕಾರ್ಯಕ್ರಮಕ್ಕೂ ಜೊತೆ ಸೇರಿದ್ದಾರೆ. ಅದರೊಂದಿಗೆ ಇವತ್ತು ಬೇರೆ ಒಂದು ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಿದ್ದು ಉಡುಪಿ ಜಿಲ್ಲೆಯಲ್ಲಿ ಸುಧೀರ್ ಕುಮಾರ್ ಅವರೇ ಇದು ಪ್ರಪ್ರಥಮ, ಇದು ದಾಖಲೆಯಲ್ಲಿ ಸೇರಿಕೊಂಡಿದೆ. ನಾಳೆ ದಿನ ಯೂನಿಯನ್ನೊಂದಿಗೂ ಕಾರ್ಯಕ್ರಮ ಸೇರಿಕೊಂಡಿದ್ದಾರೆ. ಅದರೊಂದಿಗೆ ಕಾರ್ಯಕ್ರಮದ ಪಟ್ಟಿ ನೋಡುವಾಗ ದಿನಕ್ಕೊಂದು ಕಾರ್ಯಕ್ರಮ. ಇವತ್ತು ರೈತಾಪಿ ವರ್ಗದವರಿಗೆ ಕಾರ್ಯಕ್ರಮ. ಅತ್ಯಂತ ಸಂತೋಷಪಟ್ಟ ವಿಚಾರ ಅಂದ್ರೆ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರನ್ನು ಸಮಸ್ತ ರೈತಾಪಿ ವರ್ಗದವರು ಒಂದು ರೀತಿಯಲ್ಲಿ ಅಭಿನಂದನೆ ಮಾಡಿದ್ದಾರೆ. ಒಂದು ವೈಶಿಷ್ಟ್ಯಪೂರ್ಣವಾಗಿ ನೇಗಿಲು ನೊಗ ನೀಡುವುದರ ಮುಖಾಂತರ ಖಂಡಿತವಾಗಿ ಅವರು ರೈತರು ಯಾವತ್ತೂ ರೈತರ ಬಗ್ಗೆ ಯೋಚನೆ ಮಾಡುತ್ತಾ ಅವರ ಸಂಕಷ್ಟಗಳಿಗೆ ತನ್ನಿಂದ ಸಹಾಯ ನೀಡುವುದ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜನಪ್ರತಿನಿಧಿಗಳ ಗಮನಕ್ಕೆ ಆ ಸಮಸ್ಯೆಗಳನ್ನು ಅದ ಹೈನುಗಾರಿಕೆ ಇರ್ಬೋದು ಅಥವಾ ನಮ್ಮ ಕೃಷಿಕ ಬಗ್ಗೆ ಯಾವತ್ತೂ ಅವರು ತರ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು ರೈತಾಪಿ ವರ್ಗದವರು ಎಲ್ಲ
ಒಂದು ವಿಶಿಷ್ಟ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀನಿ. ತುಂಬ ಸಹಕಾರಿಯಾಗಿ ನಾನು ತುಂಬ ಸಂತೋಷಪಟ್ಟೆ. ಪಡುಬಿದ್ರಿ ಸಹಕಾರಿ ಬ್ಯಾಂಕ್ ನಮ್ಮ ಬೆಳಕು ಸಹಕಾರಿ ಬ್ಯಾಂಕಿನ ಮಾತೃ ಸಂಸ್ಥೆಯಾಗಿದ್ದು ಒಂದು ಕಾಲದಲ್ಲಿ ನಾವು ಉಚ್ಚಿಲದಿಂದ ವಿಭಜನೆಗೊಂಡು ಬೆಳಕು ಸೇವಾ ಸಹಕಾರಿ ಸಂಘ ಪ್ರತ್ಯೇಕವಾಗಿತ್ತು. ಆದ್ರಿಂದ ನಮಗೂ ಪಡುಬಿದ್ರಿ ಸಹಕಾರಿ ಸಂಘಕ್ಕೂ ಅತ್ಯಂತ ನಿಕಟವಾದಂತಹ ಸಂಬಂಧವಿದೆ. ನಾವು ಕೂಡ ಪಡುಬಿದ್ರಿಯಲ್ಲಿ ಶಾಲಾ ಕಾಲೇಜು ದಿನಗಳಲ್ಲೂ ಕೂಡ ಇಲ್ಲೇ ಈ ಪರಿಸರದಲ್ಲೇ ಹೆಚ್ಚು ಓಡಾಡಿಕೊಂಡಿದ್ದವರು. ಆದ್ರಿಂದ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಪಡುಬಿದ್ರಿ ನಮ್ಮ ಸೊಸೈಟಿ ನಮ್ಮ ಎಲ್ಲ ಸೊಸೈಟಿಗಳಿಗೂ ಈ ಜಿಲ್ಲೆಯಲ್ಲಿ ಮಾದರಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ.